ಇದು ಎಂತ ಮಾರ್ರೆ? ಶೆಟ್ಟಿ ಅಡೆಕಾಲಿ ಕಮಲ್ ಅವರೆಲ್ಲ ಸಹಕರಿಸಿ ನಮ್ಗೆ ಒಂದು ಊಟ ಎಲ್ಲ ಕೊಟ್ಟು ಈ ಗ್ರಾಮಕ್ಕೆ ಒಂದು ಹಬ್ಬ ಅಂತ ಹೇಳ್ಬೋದು. ಒಂದು AFC ತಂಡದಿಂದ 5 ವರ್ಷ ಫಸ್ಟ್ಗೆ ಮಾಡ್ತಾ ಇದ್ವಿ. ಹಾಗಾಗಿ ನಾನು ಬಂದದ್ದು ಮಧ್ಯಾಹ್ನ, ಹಾಗಾಗಿ ನನ್ಗೆ ಒಂದು ಅಗ್ಗಜಗ್ಗಾಟ ಒಂದು ಮಿಸ್ ಆಯ್ತು. ನಾನು ಆಡ್ಬೇಕಂತ ಇದ್ದೆ. ಮತ್ತೆ ಗೋಣಿಚೀಲ ಹಂಸನ್ ಅವ್ರು ಹೇಳಿ, ಇವರು ಗೋಣಿಚೀಲ ಇವತ್ತಿನ ಜನಾಂಗ ಟರ್ಫ್ ಅಲ್ಲಿ ಆಡುವಾಗ ನಾವು ಕೆಸರೆ ಗದ್ದೆಯಲ್ಲಿ ಆಡ್ಬೇಕು. ಹಿಂದಿನವರು ಎಷ್ಟು ಕೆಸರಲ್ಲಿ ಆಡಿ ಮಣ್ಣಲ್ಲಿ ಆಡಿ ತುಂಬಾ ಇದು ಆರೋಗ್ಯಯುತವಾಗಿದ್ದು. ಈಗಿನ ಮಕ್ಕಳಿಗೆ ನೋಡಿ ಕಾಲು ನೋವು, ಅದಕ್ಕೆ ಟರ್ಫ್ ಅಲ್ಲಿ ಆಡ್ಬೇಡಿ, ಕೆಸರೆ ಗದ್ದೆ ಬನ್ನಿ, ಕೆಸರೆ ಗದ್ದೆಯಲ್ಲಿ ಆಡಿ. ಈಗ ಜಾಸ್ತಿ ಎಲ್ಲ ಮೊಬೈಲ್ ಯೂಸ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಈ ಒಂದು ಇದ್ರಲ್ಲಿ ನೋಡಿ ಎಷ್ಟು ಒಂದು ದಿನದಿಂದ 24 ಅವರ್ಸ್ ಅಲ್ಲ, ಒಂದು 12 ಅವರ್ಸ್ ನಾವು ಮೊಬೈಲ್ ಬಿಟ್ಟು ಇಷ್ಟು ಯುವಕರು ಇದ್ದಾರೆ ನೋಡಿ. ಇದು ನಾವು ಇಂತಹ ಕಾರ್ಯಕ್ರಮ ಎಲ್ಲ ಊರಲ್ಲಿ ಮಾಡಬೇಕು, ಮೊಬೈಲ್ಗೆ ಸ್ವಲ್ಪ ಕಡಿವಾಣ ಆಗ್ಬೇಕು. ಇದು ಸಂಘಟಕ ಏನಿದ್ದಾರೆ ಕೆಸರುಗದ್ದೆಯ ಬಗ್ಗೆ ನಿಮ್ದು ಅಭಿಪ್ರಾಯ? ಹೇಳಿ. ಹೇಳಲೇ ಮಾತುಗಳು ಬರ್ತಿಲ್ಲ. ನಮ್ಮ ಜೊತೆ ಎಲ್ಲ ಮಕ್ಕಳಿದ್ದಾರೆ ನೋಡಿ, ನಮ್ಮ ಊರಿನ ಮಕ್ಕಳು, ನಮ್ಮ ಹಿಟ್ಟರ್ AFC ತಂಡದ ದೈತ್ಯ ದಾಂಡಿಗೆಲ್ಲ. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀರಿ? ಇವತ್ತು 9 ಗಂಟೆಗೆ ಉದ್ಘಾಟನೆ ಮಾಡಿ, ರಮಾನಂದರ್ ಅವರಿದ್ದಾರೆ, ಅವರು ಉದ್ಘಾಟನೆ ಮಾಡಿ ಸ್ಟಾರ್ಟ್ ಮಾಡಿದ್ದೇವೆ. ಫಸ್ಟಿಗೆ ಒಂದು ರನ್ನಿಂಗ್ ರೇಸ್ ಎಲ್ಲ ಮಾಡಿದ್ದೇವೆ ಫಸ್ಟಿಗೆ. ನಂತರ ವಾಲಿಬಾಲ್, ಹಗ್ಗ ಜಗ್ಗಾಟ, ಆದ್ಮೇಲೆ ಈಗ ಕಬಡ್ಡಿ. ಮಧ್ಯಾಹ್ನ ಊಟ ಹೇಗಿತ್ತು? ಮಧ್ಯಾಹ್ನದ ಊಟ ಎಲ್ಲ ಹೇಗಿತ್ತು? ಸೂಪರ್ ಇತ್ತು. ಮಧ್ಯಾಹ್ನದ ಊಟ ಕೊಡುಗೆ ಮಧ್ಯಾಹ್ನ ವಿಠಲ ಶೆಟ್ಟಿ, ನಮ್ಮ ವಿಠಲ ಶೆಟ್ಟಿ ಅಕ್ಕಿ ಕೊಟ್ಟರು. ವಿಠಲ ಶೆಟ್ಟಿ ಅಡೆಕಾಲಿ ಕಮಲ್ ಅವರೆಲ್ಲ ಸಹಕರಿಸಿ ನಮ್ಗೆ ಒಂದು ಊಟ ಎಲ್ಲ ಕೊಟ್ಟು. ಇವತ್ತು ನಾವು ವಾಲಿಬಾಲ್ ಅಲ್ಲಿ ಇದಕ್ಕಿಂತ ಒಂದು ಬಹಳ ಅದ್ದೂರಿಯಿಂದ ನಡೆಸಲು ನೀವೆಲ್ಲ ಸಪೋರ್ಟ್ ಮಾಡ್ಬೇಕು. ನೀವು ಬಂದದ್ದು ಮಧ್ಯಾಹ್ನ, ನಾನು ಬೇರೆ ಕಡೆ ಹೋಗಿದ್ದೆ ಸ್ವಲ್ಪ. ಯಾಕೆ ಹೋಗಿದೆ? ಒಂದು ವಾರ ಇತ್ತಲ್ಲ, ಅದು ಮುಗಿಸಿ ಆಮೇಲೆ ಇಲ್ಲಿ ಬಂದದ್ದು. ವಿಜೃಂಭಣೆಯಿಂದ ನಡೆಸಬೇಕು. ಮುಖ್ಯ ಪಾಯಸ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿನ ಮತ್ತೊಬ್ಬರು ವಾರಿ ಅವರನ್ನು ನಾವು ತೋರಿಸಬೇಕು. ಸಮೀರ್ ಅವ್ರು ಏನಾದ್ರು ಹೇಳ್ಬೇಕು? ಇವತ್ತಿನ ಒಂದು ಕಾರ್ಯಕ್ರಮ ಬಹುಶಃ ಈ ಗ್ರಾಮಕ್ಕೆ ಒಂದು ಹಬ್ಬ ಅಂತ ಹೇಳ್ಬೋದು. ಕಬಡ್ಡಿ ಆಡಿಕೆ ಇದ್ದೀರಾ ನೀವು? ಆಡ್ಬೇಕಂತ ಉತ್ಸಾಹ ಇದೆ, ನೋಡ್ಬೇಕು ಏನಾಗ್ಬೇಕಂತ. ಹಾಗೆ ಇವರು ಹಿರಿಯರಾದ್ರೂ ಕೂಡ ಇವರು ತಂಡಕ್ಕೆ ಜಾಯಿನ್ ಆಗಿದ್ದಾರೆ. ಇವರು ಡೈಲಾಗ್ ಒಂದು ಹೇಳ್ತಾರೆ, ಅದೊಂದು ಡೈಲಾಗ್ ಇಲ್ಲಿ ನಮ್ಮ ರೀಲ್ಸ್ ಪಾರ್ಟ್ನರ್ ಇವರು. ಅದು ಮೊದಲು ಮಾಡಿದ್ದು ಕಳ್ಳರ್ ಇದ್ದಾರೆ ಅಂತ ಇದೆಲ್ಲ ಡೈಲಾಗ್ ಇಲ್ಲಿ ಅದ್ರ ಬಗ್ಗೆ ಅಡಿಕೆ ನಾನು ಮತ್ತೆ ಒಟ್ಟಿಗೆ ಅಡಿಕೆ ಆ ಡೈಲಾಗ್ ಹೇಳಿ ಒಮ್ಮೆ ಸ್ಟ್ರೈಟ್ ಆಗಿ. ನಾನು ಮತ್ತೆ ಅವನು ಅಡಿಕೆ ಸಿರಾಜ್ ಅವರಿದ್ದಾರೆ. ದೆಮ್ಮೆ ಸಿರಾಜ್ ಅವರೇ ಹೇಳಿ, ನಿಮ್ದು ಮದುವೆ ಆಗಿದೆ ಅಲ್ಲ ಮೊನ್ನೆ? ನೀನು ನಂಗೆ ಕಲಿಕಿರ ಮುಂದೊಂದು ಚೊಲ್ಲ ಕಲ್ಚಲ್ ಪಿನ್ನ ಈ ವಿಡಿಯೋ ನಕ್ಕಾಟ್ ಕಂದರೆ ಯೂಟ್ಯೂಬ್ ಯಾವ ನಮ್ಮ 2 ಪಂದ್ಯಾಕೂಟದಲ್ಲಿ ವಿಜಯ ಆಗಿದೆ. ಮತ್ತೇನಂದ್ರೆ ವ್ಯವಸ್ಥೆ ಇದೆ ಎಲ್ಲ, ಕೆಸರಲ್ಲಿ ಎಲ್ಲ ಒದ್ದೆ ಆಗಿ ಬಂದ್ರೆ ಇಲ್ಲಿ ಇದಿದೆ. ಇವನಲ್ಲ ಇದೆಂತ ಮಾರ್ರೆ, ನಿನ್ನ ಕೆಸರಲ್ಲಿ ಆಡ್ಲಿಕ್ಕೆ ಬಂದದ್ದು. ಇಲ್ಲಿ ಕಬಡ್ಡಿ ಆಟ ಆಡ್ಲಿಕ್ಕೆ ಸಿದ್ಧರಾಗ್ತಾ ಇದ್ದೇವೆ. ಟೀಮ್ ರೆಡಿ ಆಗ್ತಾ ಉಂಟು ನೋಡಿ. 6 ಟೀಮುಗಳ ಪಂದ್ಯಾಕೂಟ ಇದು.
ಹುಲ್ಲು ನೀರಲ್ಲಿ ನೋಡಿ ನೀರಲ್ಲೆಲ್ಲ ಕೆಸರಲ್ಲಿ ಇದು ಅಣ್ಣನವರಿದ್ದಾರೆ. ನಮ್ದು ನೋಡಿ ಇದು ಘಟ್ಟಾನುಘಟ್ಟಿಗಳ ಟೀಮ್. ನಾನು ಮಾತ್ರ ನರಪೇಕಲ್ಲ ಗೆಲ್ಲೋದು. ಲಾಸ್ಟ್ ಉಳಿದ್ರೆ ನಾನು ಮಾತ್ರ. ಇವನು ಬೋಳಿ ಮಗ. ನಾನು ಹೋಗ್ತೇನೆ ಅಂತ ಹೇಳಿ ಮಧ್ಯಮ ಚೀನ ಅಂಕಣ ಕೇಳಿದ್ರು. ಆದ್ರೆ 3 ಪಾಯಿಂಟ್ ಸೂಪರ್ ರೈಡ್ ಅಂಪಾಯ ಖಂಡಿತವಾಗಿಯೂ ಅಂಕಣವನ್ನು ಭಾವಿಸುತ್ತಿದ್ದ ಆಟದಲ್ಲಿ ಮೈ ಗುಡ್ನೆಸ್ ಕೇಂದ್ರದಲ್ಲಿ ಅಂಕಿಅಂಶ ಪಟ್ಟಿ ತೋರಿಸುವುದಾದರೆ ಪೂರ್ವ ಅಂಕದೊಂದಿಗೆ 2 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡ ಆರಿಸನ್ನ ಮತ್ತೊಂದು ಬಂಧಿಸು ಸಿಯಾದ್ ತಂಡ ಪೋಟಿಯಲ್ಲಿ ದಾಳಿಯಲ್ಲಿ ಉತ್ತಮವಾದ ಸಿಯಾದ್ ತಂಡ ನಾನೇನು ಕಮ್ಮಿ ಇಲ್ಲ ಬಂದೆ. ನಂದ ಬ್ಲಾಗರ್ ನಂದ ಇಲ್ಲಿ ಇದು ಎಂತ ಮಾರ್ರೆ, ಇದೆಂತ ಇಲ್ಲ ಈ ಫೇಸ್ ಕಟ್ಟೇನೆ ಅಲ್ಲಲ್ಲ. ಸೋತಾರ ಇದೊಬ್ಬ ವ್ಯಕ್ತಿ ಯಾರಂತ ಇನ್ನೂ ಗುರ್ತ ಸಿಗ್ಲಿಲ್ಲ. ಇದು ಮೇಕಪ್ ಆಗ್ತಾರೆ, ಈ ಮಟ್ಟಿಗೆ ಮೇಕಪ್ ಆಗ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ. ಇದೆಂತ ಮಾರ್ರೆ. ನಂದ ಮತ್ತೆ ನಂದ ಮತ್ತೆ ಮತ್ತೆ ನಂದ. ಓ ಖಂಡಿತವಾಗಿ ಅನುಭವ ಇರುವಂತಹ ಒಬ್ಬ ದೈತ್ಯ ಇಲ್ಲಿ ರೈಡರ್ ಅಂತ ಹೇಳ್ಬೋದು. ನಂಗೂ ಕೂಡ ಗೊತ್ತಿರ್ಲಿಲ್ಲ ಇಷ್ಟು ರೈಡ್ ಮಾಡ್ತಾರೆ ಅಂತ. ಸಿರಾಜ್ ವೆಲ್ಡ್ ವಿನ್ ಆಯ್ತು ಮ್ಯಾಚ್. ನಾವು 2 ಮ್ಯಾಚ್ ಆಡಿದ್ವಿ, 2ರಲ್ಲಿ ಆರಾಮಾಗಿ ವಿನ್ ಆದ್ವಿ. ಎಂತ ರೈಡ್ ಮಾರ್ರೆ, ನೀನು ಇಷ್ಟು ರೈಡ್ ಮಾಡ್ತೀಯಾ? ಫೈನಲ್ ಅಲ್ಲಿ ಹೌದು ಫೈನಲ್ ಅಲ್ಲಿ ನೋಡುವ. ನೀ ಎಂತ ಮಾಡಿದ್ದು ಮಾರ್ರೆ, ಎಂತ ಮಾಡಿದ್ದು ಮಾರ್ರೆ? 2 ಮ್ಯಾಚ್ ಅಲ್ಲೂ ಕೂಡ 3ನೇ ಮ್ಯಾಚ್ ಅಂದ್ರೆ ಹಾಕಿರಿ. 1 ಮ್ಯಾಚ್ ವಿನ್ ಆಯ, ಜನ್ನ ಮ್ಯಾಚ್ ಸೋತು 20 ಸೋತು. 3ನೇ ಮ್ಯಾಚ್ ಪಕ್ಕಾ ಕಮ್ಬ್ಯಾಕ್. ಮಜ್ಜಿಗೆ ಪೊರ್ಕೋ ಗೆವ್ಲಿ ಮಜ್ಜಿಗೆ ಪೊರ್ಕ್ರ ನಂಗೆ ಗೊಂತಿಲ್ಲ. ಜಗಳ 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 ಈ ಮತ್ತೆ ಹೆಸರಿಗೆ ಯಾರು ಸೂಪರ್ ರೈಡ್ ಮಾಡ್ಲಿಲ್ಲ, ಇವನೇ ಮಾಡಿದ್ದು. ಓ ಇವನ ಇಡ್ಲಿಕ್ಕೆ ಸ್ವಲ್ಪ ಒಂದು ಗುಂಪೆ ಬಂದಿದೆ. ಮುಳಜಿಂದ್ರಾದ್ರೆ ಮನರಂಜನೆಗಾಗಿ ಮಾತ್ರ ಆಟ.
ಒಂದೊಂದು ಅಂಕ ಮಜೀದ್ ಖಂಡಿತವಾಗಿಯೂ ನಿಮ್ಮ ಸಹಕಾರ ಅತ್ಯಗತ್ಯ. ಯಾಕಂದರೆ ಮನರಂಜನೆಗಾಗಿ ಮಾತ್ರ ಕ್ರೀಡೆ, ಯಾವುದೇ ಚರ್ಚೆಗೊಂದು ಆಸ್ಪದವನ್ನು ಖಂಡಿತವಾಗಿಯೂ ಇಲ್ಲ. ಮನರಂಜನೆಗಾಗಿ ಮಾತ್ರ ಆಟ. ಎಂದೇ ಜೊಲ್ಲ ಉಂಟಾ